ಹಾಯ್ ನಾಗರಾಜ ಅಣ್ಣ, ಹೇಗಿದ್ದೀರಾ? ಟೀ ಆಯಿತಾ? ಲೈಕ್ ಕೊಟ್ರಾ? ಥ್ಯಾಂಕ್ ಯು. ಚಾ ಪರಿಹಾರ ನಾಗರಾಜ ಅಣ್ಣ, ಭಾರಿ ಅಪರೂಪ. ಉಲ್ಲರೆ ಇಜ್ಜಿ ಚಾತ್ ಚಾ ಎಂಚೊಲ್ಲರು ಒಲ್ಪೊಲ್ಲರು ಮುದ್ದು ಸಮಯ ಇಜ್ಜು. ಓಕೆ ಅಂದ. ಓಕೆ ಓಕೆ. ತುಷಾಂತ್ ಹಾಯ್ ಹಾಯ್. ಕುಕ್ಕರ್ ಮ್ಯಾಮ್ ಕೂಕು ಒಳ್ಳೆ ಒಳ್ಳೆ ಪಲ್ಲೆ ನಮ್ಮ ಸೂಪರ್ ಅಂದೆ ಬೊಕ್ಕ ಪಲ್ಲೆ ವಿಶೇಷ. ರವೀಂದ್ರಣ್ಣ ಹಾಯ್ ಹಾಯ್. ಲೈಕ್ ಡನ್, ಥ್ಯಾಂಕ್ ಯು. ಲೈಕ್ ಎರಡೇ ಬಂತಲ್ಲ, ಇನ್ನೊಂದು ಎಲ್ಲಿ ಹೋಯ್ತು? ತುಷಾಂತ್ ಪ್ರೋ ಹಾಯ್ ಅಂತ ರವೀಂದ್ರಣ್ಣ. ಎನ್ನ ಟೈಮಿಂಗ್ಸ್ ಚೇಂಜ್ ಮಲ್ಪವೆ. ನಾಗರಾಜ ಅಣ್ಣ ಹಾಯ್ ಅಂತ ರವೀಂದ್ರಣ್ಣ. ಹಾಯ್ ರವಿ ಬ್ರೋ ಅಂತ ತುಷಾಂತ್. ನಂದು ಲೈವ್ ಟೈಮ್ ಚೇಂಜ್ ಮಾಡ್ತೇನೆ ಆಯಿತಾ? ರವಿ ಅಣ್ಣ ನಮಸ್ತೆ ಅಂತ ಹೇಳ್ತಿದ್ದಾರೆ ನಾಗರಾಜ ಅಣ್ಣ. ಶಾಂತಕ್ಕ ಹಾಯ್ ಹಾಯ್. ಎಂಚೊಲ್ಲರು ಲೈವ್ಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ. ದಾನಿ ನೀ ಬೇಗ ಬೇಗ ಮಲ್ತಾನೆ ರವೀಂದ್ರಣ್ಣ, ಏಪಲ್ಲ ಲೇಟ್ ಹಾಕೊಂಡು ಲೈಕ್ ಕೊಡಿ. ಹೌದು ಶಾಂತಸಿ ಸಾಯಿ ಅಂತ ರವೀಂದ್ರಣ್ಣ. ಬೇಲಾಡಿ ಬೇಲಾಡಿ ಬೇಲೆ ಅದು ಕುದುವಂತೆ ಕೆಂಗು ಪನ್ನಗ ತೆಲಿಕ್ಯಾರ. ಬನ್ನಿ ಬನ್ನಿ ಗೈಸ್, ಕಮೆಂಟ್ ಹಾಕಿ. ಹಾಯ್ ರವೀಂದ್ರ ಬ್ರೋ ಅಂತ ಶಾಂತಕ್ಕ. ಸೌಖ್ಯ ಹೌದಾ? ಹಾಗೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಬರ್ಸ ಉಂಡಾ? ಬರ್ಸ ಇಜ್ಜಿ ಮುಲ್ಪ ದೊಂಬು ಭಾರಿ ಜೋರು ದೊಂಬುಂಟು. ದಾಯ್ ಒಂದು ದಾಲ ಇಜ್ಜಿ ಶಾಂತಕ್ಕ ಇಂಚೇನು ಮುದ್ದು ವಾಕಾಂಡ ಇಜ್ಜಿ ನಾಗರಾಜ ಅಣ್ಣ. ಯಾನ ಇಲ್ಲ ಬರೋ ಬಿದ್ದಾಡ್ತೆ ಅಂಚ ವಾಕ ಆತಿಜ್ಜಿ ನನ್ನ ಬಿದ್ದಾಡೋಡ ಆತ ವರ್ಕ್ ಅದು ಬಿದೈಗುಲ್ದೆ ಅಂಚ. ನಾನು ಚೂರು ಲೇಟ್ ಸ್ಟಾರ್ಟ್ ಮಲ್ದಲ್ಲಿತ್ತೇನೆ ಅಂದೆ ರವೀಂದ್ರಣ್ಣ. ಯಾನೊಂಜಿ ಮಧ್ಯರಾತ್ರಿ ಮಲ್ದು ಬಿಡಲ್ಲ ಆಗ್ತತಿ. ರವೀಂದ್ರ ಬ್ರೋ ಒಂದೊಂದು ಶಾಂತ ಮಧ್ಯರಾತ್ರಿ ಮಿನಿ ಮಲ್ದು ಬಿಡಲ್ಲ. ಓಕೆ ಇತ್ತ ನಾನು ಸಾರಿಯಾ ಏನಪ್ಪ ನಂದುಲಾರ ಗೊತ್ತಾಯ್ತು. ಸಾರಿ ಪನ್ನೊಂದುಲಾರ. ಹೌದು ರವೀಂದ್ರಣ್ಣ, ಎಂತ ಗೊತ್ತಾ, ಮಧ್ಯರಾತ್ರಿ ಸ್ಟಾರ್ಟ್ ಮಾಡಿದರೆ ಒಳ್ಳೇದಿತ್ತ ಅಂತ. ಸಿಂಪಲ್ ಅಣ್ಣ ಹಾಯ್ ಹಾಯ್, ಹೇಗಿದ್ದೀರಾ? ಬನ್ನಿ ಬನ್ನಿ ಗೈಸ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಸೂಪರ್ ಅಂತ, ಥ್ಯಾಂಕ್ ಯು ಶಾಂತಕ್ಕ. ವಂಡರ್ಫುಲ್. ರವಿ ಅಣ್ಣ ಅಡ್ಡಬೂರಿ ಅಂತ ಹೇಳ್ತಿದ್ದಾರೆ. ಸಿಂಪಲ್ ಅಣ್ಣ ಎದ್ದೇಳಿ ಆಯಿತಾ, ಬಿದ್ದವರು ಹೇಳಿ. ಫ್ಯಾಂಟಾಸ್ಟಿಕ್, ಥ್ಯಾಂಕ್ ಯು ಶಾಂತಕ್ಕ. ನಿನ್ನ ಹಾಯಿಗೆ ಮಣ್ಣು ಪಾಡು ಒಯ್ಟು ಮಣ್ಣು ಬಾಣಿ ಕೊಟ್ಟುಡು ಅಣ್ಣ. ಫ್ಯಾಬ್ಲೆಸ್, ಥ್ಯಾಂಕ್ ಯು ಶಾಂತಕ್ಕ. ರವೀಂದ್ರಣ್ಣ ಓಲ್ ಮಾಯಾಯರು ಎಕ್ಸಲೆಂಟ್, ಥ್ಯಾಂಕ್ ಯು. ಶಾಂತಿ ಅಕ್ಕ ಸೊಲ್ಮೇಲು ಬನ್ನೊಂದುಲ್ಲೇರು ಸಿಂಪಲ್ ಅನ್ನಿ. ಮುದ್ದು ತಂಗಿ ಬಾಯಿ ಹುಷಾರು ವರ್ಕ್. ಓಕೆ ಓಕೆ ನಾಗರಾಜ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಇದು ಕೊಡ್ತೇನೆ ಲೈವ್ ಬತ್ ಸಪೋರ್ಟ್ ಮಾಡ್ತಾರೆ, ಥ್ಯಾಂಕ್ ಯು. ಅವೇ ಬೆಸ್ಟ್ ಅಂತ ಶಾಂತಕ್ಕ. ಬಸ್ಕ್ಕೆ ಕಾತೊಂದಿಲ್ಲ, ಬಸ್ಕ್ಕೆ ಇಡ್ದಾಯಿ ಕಾಪುನ್ ಬಸ್ ಬರ್ಪುಂಡು ವೆಯ್ಟ್. ಹಾಯ್ ಸಿಂಪಲ್ ಅಂತ ಶಾಂತಕ್ಕ. ಬಸ್ ಬರ್ಪುಂಡು ಅవి ಈರ್ನ ಕೈತಲೆ ಈರ್ ಕಾಪೊಡಿಂದಿಚ್ಚಿ. ನಾಗರಾಜ ಅಣ್ಣ ಡನ್ ಅಂತ ಹೇಳ್ತಿದ್ದಾರೆ. ರವೀಂದ್ರ ಅಣ್ಣ ಬನ್ನಿ ಮಾರ್ರೆ, ಎಲ್ಲಿ ಹೋದ್ರು? ರವೀಂದ್ರ ಅಣ್ಣ ಗುಡ್ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ನೈಸ್ ಲೈವ್, ಥ್ಯಾಂಕ್ ಯು. ಇಂಚಿನ ಬೆಸ್ಟ್ ಮಲ್ಲ ವೇಸ್ಟ್ ಅನ್ನೊಂದಿಲ್ಲೇರು.
ಓ ಏರಿ ವೇಸ್ಟಾ ಸರಿ ಬನ್ನಿ. ಸಿಂಪಲ್ ಅಣ್ಣ ಹಾಯ್ ಅಂತ ರವೀಂದ್ರ ಅಣ್ಣ ಗುಡ್. ಹಾಂ ಅಂದು ಬನ್ನೊಂದುಲ್ಲೆ ರವೀಂದ್ರ ಅಣ್ಣದು ಅದೇ ಅಂದು ಮಂಡೆ. ಬನ್ನಿ ಬನ್ನಿ ಗೈಸ್ ಕಮೆಂಟ್ ಹಾಕಿ ಯಾರಿದ್ದೀರಾ. 23 ಮಂದಿ ಬಂದರು, ಎಲ್ಲಿ ಹೋದರು ಮಾರ್ರೆ. ಭಾಷೆ ಇಜ್ಜ ಅಂದಿನ ಉಂಡ ಭಾಷೆ ಇದೆಯಾ, ಯಾವ ಭಾಷೆ ಇದೆ. ಶಾಂತಕ್ಕೆ ಎಲ್ಲಿ ಹೋದರು. ಹೈಡಲ್ಲಿರಬೇಡಿ, ಬೇಗ ಬೇಗ ಬಂದು ಕಮೆಂಟ್ ಹಾಕಿ. ಹಾಗೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಚೂರು ಲೇಟ್ ಲೈವ್ ಮಲ್ದೊಲಿ ಪಂಡಿನ ಅಂದಿ ರವೀಂದ್ರ ಅಣ್ಣ. ಯಾನ್ ಅವೇ ಮಧ್ಯರಾತ್ರಿ ಮಲ್ಪೊಡಿಂದಿತ್ತೆ ಇದ್ದೀನಿ. ಹೌದಾ, ಹೈಡಲ್ಲಿ ಎಂತ ಮಾಡೋದು ನೀವು, ತೆಪ್ಪು ಗುದ್ದುತ್ತ. ಹೈಡ್ನಲ್ಲಿ ಕದ್ದು ನೋಡಬೇಡಿ ಬನ್ನಿ ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ. ಹೌದು, ಮತ್ತೆ ಬಂದು ಏನೇನು ಕಮೆಂಟ್ ಹಾಕಬೇಡಿ ಆಯಿತಾ. ಸರಿಯಾಗಿ ಕಮೆಂಟ್ ಹಾಕಿ. ಹೈಡಲ್ಲಿ ನೋಡಿ 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 ಉಂಟಲ್ಲ, ಮತ್ತು ಸಾಕಾಗಿ ಬಂದು ಬೇರೆನೇ ಕಮೆಂಟ್ ಹಾಕ್ತೀರಿ. ಹೌದು ಶಾಂತಕ್ಕ, ತೆಪ್ಪು ಗುದ್ದುದು ಹೈಡಲ್ಲಿ. ಹಾಂ, ಅಲ್ಲಿ ತೆಪ್ಪು ಜಾಸ್ತಿ ಉಂಟಾ, ಬೇಕಾದರೆ ನಾವು ಕೂಡ ಕೊಡ್ತೇವೆ ಆಯಿತಾ. ಅಲ್ವಾ, ನೋಡಿ ಅಂತೆ, ನೋಡೋದು ನೋಡಿ ಎರಡು ಕಣ್ಣು ಬಿಟ್ಟು ಬಿಟ್ಟು ಎರಡು ಕಣ್ಣನ್ನು ಪಿಲಿ ಪಿಲಿ ಮಾಡ್ಕೊಂಡು ನೋಡ್ತಾರೆ ಹೈಡಲ್ಲಿ ಕೂತ್ಕೊಂಡು. ಒಂದು ತುಷಾಂತ್ ಗೊತ್ತಾಯ್ತದು, ಒಂದು ತುಷಾಂತ್ ಅಂತ. ಅದಕ್ಕೆ ನಾನು ಹೇಳಿದ್ದಾಯ್ತಾ. ಹೌದು ಗೈಸ್, ಹೌದಾ. ತುಷಾಂತ್ ಕೂಡ ಹೈಡಲ್ಲಿದ್ದರು, ಕದ್ದು ಕದ್ದು ನೋಡ್ತಾರೆ. ಒಳ್ಳೆ ಇಲ್ಲಿ ಒಬ್ರು ಇದ್ದಾರೆ ನೋಡಿ, ಸಿಂಪಲ್ ಅಣ್ಣ ಕೂಡ ಹಾಗೆಯೇ ಹೈಡಲ್ಲಿದ್ದು ಕದ್ದು ನೋಡುದು. ಎಂತ ಉಂಟು ಕದ್ದು ನೋಡಲಿಕ್ಕೆ ಅಲ್ಲಿ. ರವೀಂದ್ರ ಬ್ರೋ ಎಂಕ್ಲೆಗ್ ವಾ ವೇಷಡ್ ಬತ್ತಂಡಲ್ಲ ಗೊತ್ತಾಪುಂಡು ಪನೊಂದುಲ್ಲೇರು ಅಂದ. ಹಾಯ್ ತುಷಾಂತ್ ಪನೊಂದುಲ್ಲೇರು ಶಾಂತಕ್ಕ. ತುಷಾಂತ್ ತುಲೆ ಹಿರೆಗೆ ಹಾಯ್ ಪನೊಂದುಲ್ಲೇರು. ಸಿಂಪಲ್ ಅಣ್ಣ ಉಲ್ಲೆ ಅಂತ ಪನೊಂದು ಇದ್ದಾರೆ. ಹೌದಾ, ಯಾನು ಡ್ರೈವ್ ಮಲ್ತೊಂದುಲ್ಲ ಅಂದೆ ತುಷಾಂತ್. ಓಕೆ, ಡ್ರೈವ್ ಮಲ್ತೊಂದಿತ್ತಿನ ತೊಂದರೆ ಇಜ್ಜಿ ಬೊಕ್ಕ ಕಮೆಂಟ್ ಪಾಡ್ರಿ. ಹಾಯ್ ಸಿಸ್ ಪನೊಂದುಲ್ಲೇರು ತುಷಾಂತ್. ಎಂಕು ಗೊತ್ತಾಂಡು ಅಂದೆ. ಎಂತೆಂಥ ವೇಷ ಬರುತ್ತೆ ಅಂತ ಗೊತ್ತಾಗೋದಿಲ್ಲ ಮಾರು. 1-2 ಸಾರಿ ಮಂಗ ಮಾಡ್ಬೋದು, ಎಷ್ಟು ಸರಿ ಅಂತ ಮಂಗ ಮಾಡ್ತಾರೆ ನಮ್ಮನ್ನು. ಅವು ಮಾತ ಎಂಕ್ ಇಷ್ಟ ಅಪ್ಪುಜಿ. ಎಂಕ್ ಅಂಚನೆ 1-2 ಸರಿ ಆದರೆ ಓಕೆ, ಜಾಸ್ತಿ ಸರಿ ಹಾಗೆ ಮಾಡಿದರೆ ನನಗೂ ಕೂಡ ಇಷ್ಟ ಆಗೋದಿಲ್ಲ. ಎಡ್ಡೆ ಆಡು ಬನ್ನೊಂದುಲ್ಲೇರು ಶಾಂತಕ್ಕ. ಮಿತ್ತೆ ಉಪ್ಪು ಎರಿತ್ತೆ. ಓಕೆ, ಎಂಕ ಅಂಚಿನ ಮಾತ ಎಡ್ಡೆ ಆಪುಜಿ ಪನೊಂದುಲ್ಲೇರು ರವೀಂದ್ರ ಅಣ್ಣ. ಯಾರು ಬರಲಿ ಯಾರು ಬರದಿರಲಿ, ಆದರೆ ನನ್ನ ಲೈವ್ ನಡೀತಾ ಇರ್ತದೆ ಆಯಿತಾ. ತೆಪ್ಪಡೆ ತೆಪ್ಪರ
ಯಾರದು? ಅಂದ ಮುದ್ದು ಕರೆಕ್ಟ್ ಬಂಡರ್ ಬನೊಂದುಲ್ಲೆ ಶಾಂತಕ್ಕ. ಬನ್ನಿ ಬನ್ನಿ ಗೈಸ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಬೊಕ್ಕ ಪಂಡ್ರೆಲ್ಲ ಬಲ್ಲಿ ನಾನು ಮಲ್ಲ ಸಪೋರ್ಟರಿಂದ ಅಂದ ಹೈಡಲ್ಲಿ ಇರಬೇಡಿ ಬನ್ನಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಆಯಿತು, ಸಸ್ಪೆನ್ಸ್ ಎಂಚಿನ ಕರ್ಮ ಬನೊಂದುಲ್ಲೇರ ಐಟಾ. ಓಕೆ, ಹೈಡಲ್ಲಿ ಸ್ವಲ್ಪ ಕೆಲಸ ಇದೆ ಮಾರೆ. ಇದು ಯಾರು ಮಾರೆ? ಮನುವಾ? ಮನು ಹಾಯ್ ಹಾಯ್, ಹೇಗಿದ್ದೀರಾ? ಎಮ್ ಡಿ ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಎಮ್ ಡಿ ಬ್ರೋ ಅಂತ ರವೀಂದ್ರಣ್ಣ. ಕೋ ಅಂತ ಹೇಳ್ತಿದ್ದಾರೆ. ಇದ್ದೇನೆ ಶಾಂತಕ್ಕ. ರವಿ ಬ್ರೋ ಹಾಯ್ ಅಂತ ಮನು ಅವರು. ಸೂಪರ್ ಸೂಪರ್, ಥ್ಯಾಂಕ್ ಯು. ಲೈವ್ದಲ್ಲಿ ಇದ್ದೀರಾ? ಇದ್ದೇನೆ ಮನು ಅವರೇ. ಸಪೋರ್ಟ್ ಥ್ಯಾಂಕ್ ಯು ರವೀಂದ್ರಣ್ಣ. ಗುಡ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಹಾಯ್ ಲೈಕ್ ಬಾಯ್ ಅಂತ ಹೇಳ್ತಿದ್ದಾರೆ ರಕ್ಷಿತ್. ಓಕೆ ರಕ್ಷಿತ್, ಬಾಯ್ ಬಾಯ್. ದೇಹ ಇದೆ ಸ್ವರ ಇಲ್ಲ, ಇದ್ದೇನಲ್ಲ. ಲೈಕ್, ಥ್ಯಾಂಕ್ ಯು ಮನು ಅವರೇ ಲೈಕ್ ಕೊಟ್ಟದ್ದಕ್ಕೆ. ಮತ್ತೆ ಹೇಳಿ, ಏನು ವಿಶೇಷ? ಬನ್ನಿ ಬನ್ನಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಕಮೆಂಟ್ ಹಾಕಿ ಗೈಸ್, ಯಾರಿದ್ದೀರಾ? ರವೀಂದ್ರಣ್ಣ ಉಲ್ಲಾರ? ಶಾಂತಕ್ಕ ಇದ್ದೀರಾ? ಕಮೆಂಟ್ ಹಾಕಿ ಯಾರಾದರೂ ಇದ್ದರೆ. ಬನ್ನಿ ಗೈಸ್, ಕಮೆಂಟ್ ಹಾಕಿ.
ಲೈಕ್ ಕೊರಿಯೆ ಥ್ಯಾಂಕ್ ಯು ಲೋಕೇಶ್ ಅಣ್ಣ ಇಂಚಲ್ಲರ್. ಯಾನ್ ಸೌಖ್ಯ ಲೋಕೇಶ್ ಅಣ್ಣ ಇರೆಂಚಲ್ಲರ. ಹಾಯ್ ಆರ್ ಡಿ ಅಣ್ಣ, ಹಾಯ್ ಹಾಯ್ ಎಂಚಲ್ಲರ ಆರ್ ಡಿ ಅಣ್ಣ. ಹಾಯ್ ಮುದ್ದು ಗುದ್ದು ಅಂತ ಹೇಳ್ತಿದ್ದಾರೆ ಲೋಕೇಶ್ ಅಣ್ಣ. ಲೈಕ್ ಡನ್, ಥ್ಯಾಂಕ್ ಯು. ಚಾ ಪರಿಹಾರ ಆರ್ ಡಿ ಹಾಯ್ ಅಂತ ಹೇಳ್ತಿದ್ದಾರೆ ಲೋಕೇಶ್ ಅಣ್ಣ. ಚಾಂಡ್ ಅಂದೆ ದಾದ ತಿಂಡಿ ಹೆಲೋ ಅಂತ ಹೇಳ್ತಿದ್ದಾರೆ ಲೋಕೇಶ್ ಅಣ್ಣ. ಮತ್ತು ಹೇಳಿ ಏನು ಸಮಾಚಾರ? ಬಿಸ್ಕಿಟಾ? ಓ ಬಿಸ್ಕಿಟ್ ತಿಂದು ಬಂದ್ರಾ? ರಕ್ಷಸಿಸ್ ಹಾಯ್ ಇಂಚಲ್ಲರ್. ಲೈಕ್ ಕೊಟ್ಟೆ ಮುದ್ದು ಸಿಸ್, ಥ್ಯಾಂಕ್ ಯು ರಕ್ಷಸಿಸ್. ಟೀ ಆಯಿತಾ ನಿಮ್ಮದು? ಲೋಕೇಶ್ ಅಣ್ಣ ಹಾಯ್ ಅಂತ ರವೀಂದ್ರ ಅಣ್ಣ. ರಕ್ಷಸಿಸ್ ಹಾಯ್ ಅಂತ ಲೋಕೇಶ್ ಅಣ್ಣ. ರಕ್ಷಸಿಸ್ ಹಾಯ್ ಅಂತ ರವೀಂದ್ರ ಅಣ್ಣ ಹೇಳ್ತಿದ್ದಾರೆ. ಇಂಚಲ್ಲರ್ ಇನ್ನೊಂದು ಐ ಡಿ ತರ್ತೀನಿ. ಓಕೆ ರಕ್ಷಸಿಸ್. ಹಾಯ್ ರಕ್ಷಕ್ಕ ಅಂತ ಹೇಳ್ತಿದ್ದಾರೆ ತುಷಾಂತ್. ಹಾಗೆ ಇಲ್ಲಿ ಯಾರೆಲ್ಲ ಚಾನಲ್ ಇದೆ ನೋಡಿ ಅವರ ಚಾನಲ್ಗೆ ಕನೆಕ್ಟ್ ಆಗಿ ಆಯಿತಾ. ಆರ್ ಡಿ ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಹಾಯ್ ಲೋಕೇಶ್ ಬ್ರದರ್ ಅಂತ ರಕ್ಷಸಿಸ್. ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ರವೀಂದ್ರ ಬ್ರದರ್ ಹಾಯ್ ಅಂತ ರಕ್ಷಸಿಸ್. ರವೀಂದ್ರಣ್ಣ ಹಾಯ್ ಅಂತ ಲೋಕೇಶ್ ಅಣ್ಣ. ತುಷಾಂತ್ ತುಷಾಂತ್ ಉಳ್ಳೇರಲ್ಲಿ ಆರ ಹೈಡ್ ಇಪ್ಪುನಿ ಹೈಡ್ ಇಪ್ಪು ಎಲ್ಲೆತ್ತಿ ಕೂಡ್ಲೆಲ್ಲ ಹಾಕೊಂಡು ಬರ್ತೀರಿ. ರವಿ ಬ್ರೋ ಹಾಯ್ ಪನ್ನೊಂದುಲ್ಲ ಇರ್ತದೆ ಆರ್ ಡಿ ಅಣ್ಣೆ. ಬನ್ನಿ ಬನ್ನಿ ಗೈಸ್, ಹೌದು ಬನ್ನಿ ಬನ್ನಿ ಗೈಸ್, ಕಮೆಂಟ್ ಹಾಕಿ. ರಕ್ಷಸಿಸ್ ಲೈಕ್, ಥ್ಯಾಂಕ್ ಯು ರಕ್ಷಸಿಸ್. ಸೂಪರ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಈ ಐ ಡಿಗೂ ಕೂಡ ಕನೆಕ್ಟ್ ಆಗಿ ಆಯಿತಾ. ರಕ್ಷಿತಾ ಐ ಡಿ ಉಂಟಲ್ಲ, ಆ ಐ ಡಿ ಕೂಡ ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ. ಸೂಪರ್ ಅಂತ ರವೀಂದ್ರಣ್ಣ. ನಾನು ಎಲ್ಲಿ ಹೋದರೂ ಇರ್ತೇನೆ. ಹೌದಾ, ಓಕೆ ಓಕೆ. ರಕ್ಷಸಿ ಸಾಯಿ ಅಂತ ರವೀಂದ್ರಣ್ಣ. ತುಷಾಂತ್ ಎಂತವ ಅರೆಗೆ ತಿನ್ಯ ಕಂತುಣಿಕೆ ರವೀಂದ್ರ ಬ್ರದರ್ ಹಾಯ್ ಅಂತ ರಕ್ಷಸಿಸ್. ಸೂಪರ್ ಅಂತ ರವೀಂದ್ರಣ್ಣ. ಥ್ಯಾಂಕ್ ಯು ರವೀಂದ್ರಣ್ಣ. ಕೆಲವರಿಗೆ ಏನಾರ್ದು ಬೇಜಾರಾದಿಪ್ಪು ಗೊತ್ತಾಂಡೆ ಯಾನ್ ಪನ್ನೆ ಇಟ್ಟು ಬೇಜಾರಾದಿಪ್ಪು ಐಟೆ ಎನ್ನ ತಪ್ಪಿಜ್ಜತೆ ನಾನು ಇತ್ತಿನ ವಿಷಯ ಪಂಡ ಓಕೆನಾ. ಅಜ್ಜ ಮಲ್ತೊಂಡೊಂಡತೆ ಎಂಕ್ಲೆಗ್ಲ ಕನ್ಫ್ಯೂಸ್ ಆಪುಂಡು. ಏರೆಗ್ ಏರೆಗಂಡಲ ದಯಪಂಡ ಒಂಜಿ ಸರಿ ಪಂಡೆರಡನ ಓಕೆ ಎಂಚಲ ಪನೊಲ್ಯತೆ ತಮಾಷೆ ಓಕೆ ಲಾಸ್ಟ್ ಗಂಡಲ ಪನೊಲ್ಯತೆ. ಎಂತ ರವೀಂದ್ರ ಬ್ರದರ್ ಪುನಃ ಬೆಚ್ಚ ಅಂತ ಹೇಳ್ತಿದ್ದಾರೆ ರಕ್ಷಸಿಸ್. ಉಮೇಶ್ ಅಣ್ಣ ಹಾಯ್ ಹಾಯ್ ಎಂಚೊಲ್ಲರು 12ನೇ ಲೈಕ್ ಡನ್, ಥ್ಯಾಂಕ್ ಯು. ಕೆಲವು ಲೈವ್ ಮಲ್ಪನಕ್ಲೆ ಖುಷಿ ಆಪುಂಡತ್ತ ಅವು ಹೆಂಗೆ ಗೊತ್ತುಜ್ಜಿ ರವೀಂದ್ರಣ್ಣ. ನಾನು ಎನ್ನ ಲೈವ್ದ ಪಾತಿರ್ನು ಬೇತಕನ ಪಾತಿರ್ ಒಂದು ಇಜ್ಜಿ. ಉಮೇಶರ ಹಾಯ್ ಅಂತ ರವೀಂದ್ರಣ್ಣ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಮಸ್ತೆ ಅಂತ ಹೇಳ್ತಿದ್ದಾರೆ ಉಮೇಶ್ ಅಣ್ಣ. ಇಂಕ ಅಗತ್ಯ ಎಲ್ಲ ಇಜ್ಜಿ ಎನ್ನ ಲೈವ್ಡ್ ಏನಪ್ಪನು ಅವಿನೇ ಪಾತಿರುವೇನು. ರಕ್ಷಿತಾ ನಮಸ್ತೆ ಅಂತ ಉಮೇಶ್ ಅಣ್ಣ. ಬನ್ನಿ ಬನ್ನಿ ಗೈಸ್ ಅಂತ ರವೀಂದ್ರಣ್ಣ. ಉಮೇಶ್ ಬ್ರದರ್ ಹಾಯ್ ಅಂತ ರಕ್ಷಸಿಸ್. ಕೋಡೆ ಒಂಜಿ ಜನ
ಅಂದ ತುಷಾಂತ್. ಸೂಪರ್ ಅಂತ ರವೀಂದ್ರಣ್ಣ, ಕಮೆಂಟ್ ಅಂತ ರವೀಂದ್ರಣ್ಣ. ರವೀಂದ್ರಣ್ಣ ಬೇಜಾರು ಮಲ್ಪೋಚ ನಂಜ ಪಂಡೆಂದು ಗೊತ್ತಾಂಡೆ. ತುಸು ನಮಸ್ತೆ ಅಂತ ಹೇಳ್ತಿದ್ದಾರೆ ಉಮೇಶ್ ಅಣ್ಣ. ರವಿ ಅಣ್ಣ ಅಂತ ತುಷಾಂತ್. ನೈಸ್ ಅಂತ ರಾಕ್ಷಸಿ. ತುಷಾಂತ್ ಬ್ರೋ ಅಂತ ರವೀಂದ್ರಣ್ಣ. ಉಮೇಶರೇ ಹಾಯ್ ಅಂತ ತುಷಾಂತ್. ಎಂಕ ಬೇಜಾರಿಜ್ಜಿ. ಓಕೆ ರವೀಂದ್ರಣ್ಣ, ಇರ ಅರ್ಥ ಆಪುಂಡು ಪಂದೆನ್ನು ಯಾನ್ ದಾಯಗ ಪಂಡೆ ಅಂತ. ಕೂಡ ಮುಲ್ಪಲ ಬೇಜಾರ ರವೀಂದ್ರ ಬ್ರದರ್ ಬನ್ನೋದಿಲ್ಲ ರಾಕ್ಷಸಿ. ಗೊತ್ತಾಂಡ ರವಿ ಬ್ರೋ ಬನ್ನೋದಿಲ್ಲ ತುಷಾಂತ್. ಅವು ಪುದರ್ ದೆಪ್ಪೊಚ್ಚಿ ತುಷಾಂತ್. ಏರೆಗೊಂದು ಮಲ್ದಾರ ಅವೇನು ಪೂರ ಪನೊಚ್ಚ ಅವೆ ಎನ್ನ ಲೈವ್ ಒಟ್ಟು ಪನೊಚ್ಚಿ. ಗೊತ್ತಾಂಡು ತುಷಾಂತ್ ಬ್ರೋ ಪನ್ನೋದಿಲ್ಲ ರವೀಂದ್ರಣ್ಣೆ. ಕೋಡೆ ನೈಟ್ ಜೋರಿತ್ತಂಡು. ಓ ಒಂದೇ ರಾಕ್ಷಸಿಸ್. ರಾಕ್ಷಸಿಸ್ ಅಂತ ರವೀಂದ್ರಣ್ಣ. ಬೇಜಾರು ಮಲ್ಪಲೆ ದಯ ಪಂಡ ಜೀವನೋಡು ಬೇಜಾರು ಬೋಡು ಅಂದ. ಬೇಜಾರು ಯಾರು ಕೂಡ ಮಾಡಬೇಡಿ ಆಯಿತಾ. ಅದು ಕೆಲವು ಸರಿ ಸಮಸ್ಯೆ ಆಗ್ತದೆ. ಎಂತ ಆಗ್ತದೆ ಗೊತ್ತಾ, ಬೇರೆಯವರು ಕೂಡ ಹಾಗೇನೆ ಮಾಡ್ತಾರಲ್ಲ. ಒಬ್ಬರು ಮಾಡಿದರೆ ಬೇರೆಯವರು ಕೂಡ ಹಾಗೇನೆ ಮಾಡ್ತಾರೆ. ಅದಕ್ಕೆ ನಾನು ಹೇಳಿದ್ದು ಎಲ್ರಿಗೂ ಕೂಡ, ಬೇರೆಯವರ ಲೈವಲ್ಲಿ ಏನು ಬೇಕಾದರೂ ಮಾಡಲಿ ನನಗೆ ಬೇಜಾರಿಲ್ಲ, ಆದರೆ ನನ್ನ ಲೈವಲ್ಲಿ ಬೇಡ ಅಂತ ಹೇಳಿದ್ದಷ್ಟೇ. ರವಿ ಬ್ರೋ ಅಂತ ತುಷಾಂತ್. ಎಂಕಲು 1 ಗಂಟೆ ಲೈವ್ ಪೋಂಡಲ್ಲ ಅಂಚೆನೆ ಕಾಂಡೆ 5 ಗಂಟೆ ಲೈವ್ ಪೋಂಡಲ್ಲ ಅಂಚೆನೆ ಪೋಂಡ ಅಂದತೆ. ವೇಷ ಚೇಂಜ್ ಮಲ್ಪುಜಾರತ ಅವೇ ಖುಷಿ ಆಪುಂಡು. ಹಾಗಾದರೆ ಇಲ್ಲಿ 4 ಬೇರೆ ಸಮಸ್ಯೆ ಇದೆ ಅಂತ ರಾಕ್ಷಸಿ ಸಾರಿ. ಸಮಸ್ಯೆ ಏನಿಲ್ಲ, ಅದು ಜನರೇ ಮಾಡ್ಕೊಳ್ಳೋದಾಯ್ತಾ ಅಷ್ಟೇ. ಹೈಡಲ್ಲಿ ಯಾರು ಇರಬೇಡಿ ಆಯಿತಾ. ಬನ್ನಿ ಕೆಳಗೆ ಮಾತಾಡಿ, ಇಲ್ದಿದ್ರೆ ಅಲ್ಲಿಂದ ಹೋಗಿ. ಹೈಡಲ್ಲಿ ನೋಡಬೇಡಿ. ಚೇಂಜ್ ಮಲ್ಪುಜಿ. ಥ್ಯಾಂಕ್ ಯು ರವೀಂದ್ರಣ್ಣ. ಅಂಡ ಚೇಂಜ್ ಮಲ್ತಂಡಲ್ಲ ಪನೋಡತ್ತೆ. ಹಾಯ್ ರಾಕ್ಷಸಿಸ್ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಸೂಪರ್ ಅಂತ ರವೀಂದ್ರಣ್ಣ. ಚೇಂಜ್ ಮಾಡಿದ್ರು ಕೂಡ ತುಷಾಂತ್, ನೀನು ನನ್ನ ಎನಿಮಿಗೆ ಸಪೋರ್ಟ್ ಮಾಡ್ತಾ ಇದ್ದೀಯಾ. ಪುನಃ ನಿಮಗೆ ಅವರ ಹೆಸರು ಹೇಳಿ ಏನು ಪ್ರಯೋಜನ ಅಂತ ಹೇಳ್ತಿದ್ದಾರೆ ರಾಕ್ಷಸಿಸ್. ಚಾಂಡೆ ರಾಕ್ಷಸಿಸ್ ಅಂತ ಶಾಂತಕ್ಕ. ಶಾಂತಸಿಸ್ ಸಾಯಿ ಅಂತ ರಾಕ್ಷಸಿಸ್. ಪನೋಡು ಅದೇ ದಯಪಂಡ ಬೊಕ್ಕಲ ಸಮಸ್ಯೆ ಆಪುಂಡತ್ತೆ. ಅಂದು ಬನಂದುಲ್ಲೆ ಶಾಂತಕ್ಕ. ಬನ್ನಿ ಗೈಸ್, ಕಮೆಂಟ್ ಹಾಕಿ. ಎನ್ನಡೆ ಜನಕ್ಕೂ ಕೋಪ ಬರೋದುಂಡ ಅಂತ. ಕೋಪ ಬತ್ತನಲ್ಲ ಮಲ್ಲಜ್ಜಿ. ಶಾಂತಸಿಸ್ ಪರಿಹಾರಕ್ಕೆ ಏನಂದಲ್ಲೇರು ಯಾರು ಮರೆ ತಿಳಿಸಲ್ಲ ತುಷಾಂತ್ ಮುದ್ದು ಅಂತ ಶಾಂತಕ್ಕೆ ಅಂದಿಯೇ ಶಾಂತಕ್ಕೆ ಎನ್ನಡೆ ಜನಕ್ಕೆ ಬೆಚ್ಚ ಒಂದುಂಡ. ಸೂಪರ್ ಅಂತ ರವೀಂದ್ರಣ್ಣ. ಪರಿಹಾರ ರಕ್ಷಸಿಸ್ ಈರ್ ಪರಿಹಾರಕ್ಕೆ ಏನಂದಲ್ಲೇರು ಶಾಂತಕ್ಕ. ತುಷಾಂತ್ ಹಾಗೆಲ್ಲ ಹೆಸರು ಹೇಳೋಕ್ಕೆ ಆಗಲ್ಲ. ಹೌದು, ಹೆಸರೆಲ್ಲ ಹೇಳಬಾರ್ದು.
ತುಷಾಂತ್ ನೀವು ಅರ್ಥ ಮಾಡ್ಕೋಬೇಕಂತ ಹೇಳ್ತಿದ್ದಾರೆ ರಾಕ್ಷಸ. ಯಾನಂಚ ಪಾತಿರ್ದೆ ಎಂಕ್ ಎನಿಮಿ ಜಾಸ್ತಿ ಆತೀನಿ ಅಂದ ಆ ಮಲ್ಲೆಜ್ಜಿ ಎನಿಮಿ ಆಂಡಲ ಮಲ್ಲೆಜ್ಜಿ ರವೀಂದ್ರಣ್ಣ ಗೊತ್ತಾಂಡೆಜ್ಜಿ ಇಡೆಗೆ ಬರೊಂದಿತ್ತೇರು ರಾಕ್ಷಸಿಸ್ ಪನೊಂದುಲ್ಲೇರು ಶಾಂತಕ್ಕ. ಮೂಲು ಜೋರು ಬರ್ಸಲ್ಲ ಅಲ್ಲ ಅಲ್ಲ ಹೋ ಅಂದ ಬರ್ಸ ಸ್ಟಾರ್ಟ್ ಅಂಡಿ ಎಕಡತೀರು ದೊಂಬು ಬನ್ನಿ ಆದರೂ ನಾ ಬೇಜಾರು ಮಾಡ್ಕೊಂಡಿಲ್ಲ, ಕೋಪ ಮಾಡಿಲ್ಲ. ಹೌದಾ, ನಿಮ್ದದು ಒಳ್ಳೆಯ ಗುಣ ಆಯಿತು. ಹೌದು, ಅದು ಎಲ್ಲ ಕಡೆ ಇದೆ. ಕಡೆ ಗಿಡ ವಾಪಸ್ಸು ವಾಪಸ್ ಕಡ್ಲಿಯ. ಓಕೆ ಓಕೆ. ಶಾಂತ ಸಿಸ್ ನಮಸ್ತೆ ಅಂತ ಹೇಳ್ತಿದ್ದಾರೆ ಆರಡಿ ಅಣ್ಣ. ಬರ್ಸನಾ ಅಂದಿಗೆ ಅಲ್ಲೇ ಬರ್ಸ ಬರೋಂದಿಗೆ ಹಾಯ್ ಆರಡಿ ಬ್ರೋ ಅಂತ ಶಾಂತಕ್ಕ. ಪರಿಹಾರ ಆರಡಿ ಬ್ರೋ ಅಂದಲ್ಲ ಶಾಂತಕ್ಕ. ಮುಲ್ಪ ಫುಲ್ಲು ದೊಂಬು ಅಂದಿ ರವೀಂದ್ರಣ್ಣ, ಫುಲ್ಲು ದೊಂಬಿ. ಏನ ಯಾರಿಗಾದರೂ ಎಂತದ್ದು ಶಾಂತ ಇಜ್ಜಿ ಶಾಂತ ಸಿಸ್ಪನೊಂದಿಲ್ಲೇರು ಆರ್ಡಿ ಅಣ್ಣ ಈರು ಪರಿಹಾರ ಆಗೇನೊಂದಿಲ್ಲೇರು ರವೀಂದ್ರ ಬ್ರೋ ಅಂತ ಶಾಂತ ಎನ್ನ ಆಡ ಆರ್ಡಿ ಬ್ರೋ ಪನೊಂದಿಲ್ಲೇರು ಶಾಂತಕ್ಕ. ಎಲ್ಲರೂ ಬೇಗ ಬೇಗ ಕಮೆಂಟ್ ಹಾಕಿ ಅಂತ. ನಿಮ್ಮ ಕಮೆಂಟ್ ಬೇಗ ಬೇಗ ಬರಲಿ ಗೈಸ್, ನಿದ್ದೆ ಮಾಡಬೇಕು. ತುಷಾಂತ್ ಹೆಸರು ಹೇಳಿ ಪ್ರಯೋಜನ ಇಲ್ಲ ಅಂತ ಹೇಳ್ತಿದ್ದಾರೆ. ಹೆಸರೆಲ್ಲ ಹೇಳಬಾರ್ದು ತುಷಾಂತ್, ನಿಮ್ಮ ಮಂಡೆಗೆ ಒಂದು ಕೊಡ್ತೇನೆ ನೋಡಿ. ಹಾಗೆಲ್ಲ ಲೈವಲ್ಲಿ ಯಾರ ಹೆಸರು ಕೂಡ ಹೇಳಬಾರ್ದು. ದಾದ ಮತ್ತು ರೂಲ್ಸ್ ಬರೋದುಂಡು ಮಾತೆಲ್ಲ ಅಲರ್ಟ್ ಆಲೆ ಪನಂದ್ರಲ್ಲೇರು ನಂದು. ಫಸ್ಟ್ ಲೆಟ್ರ್ ಹಾಕಿ ಮಾರೆ ಬೇಡ, ಯಾವ ಲೆಟ್ರ್ ಕೂಡ ಹಾಕೋದಿಲ್ಲ. ಓಕೆನಾ, ಲೈವ್ನಲ್ಲಿ ಹೆಸರು ಹೇಳಬಾರ್ದು ಅಂತ ರಾಕ್ಷಸಿಸ್. ಅವರ ಮಂಡಿಗೆ ಒಂದು ಕೊಡಿ ರಾಕ್ಷಸಿಸ್. ಕಿವಿಗೆ ಹೇಳೋದಿಲ್ವ ಅವರಿಗೆ? ಎಷ್ಟು ಹೇಳೋದು? ತುಷಾಂತ್ ಗೊತ್ತಾಗುತ್ತೆ ಅಂತ ರಾಕ್ಷಸಿಸ್. ಹೌದು, ಹಾಂ ಕರೆಕ್ಟ್ ರಾಕ್ಷಸಿಸ್. ಈಗಾದರೂ ಗೊತ್ತಾಗುತ್ತಾ ಅಂತ ನೋಡುವ ಅವರಿಗೆ. ಮಂಡೆ ಹಾಳಾವಾರ್ನ ಏರ್ನೈ ರಾಕ್ಷಸಿಸ್ ಅಂತ ಶಾಂತಕ್ಕೆ ಜೋರು ಬರ್ಸ ಇತ್ತಂಡ ರೆಡ್ ಅಲರ್ಟ್ ಕೊಡ್ತೀರಂದ. ನನ್ನ ಹೋರಾಟ ನಾನೇ ಮಾಡ್ತೀನಿ ಅಲ್ವಾ. ಆದರ್ಶ್ ಹಾಯ್ ಲೈಕ್ ಡನ್. ಹಾಯ್ ಆದರ್ಶ್ ಅವರೇ, ಹೇಗಿದ್ದೀರಾ? ರವೀಂದ್ರ ಬ್ರೋ ಅಂತ ಶಾಂತಕ್ಕ. ಯಾವ ಊರು ನಿಮ್ಮದು? ಎಂಚೊಲ್ಲರ್ ಯಾನ್ ಸೌಕಿ ಈರೆಂಚೊಲ್ಲರ್ ವಾ ಊರು ಇರ್ನ ತುಳು ಬರ್ಪುಂಡು. ನನ್ನ ಬಗ್ಗೆ ಯಾರಾದರೂ ಕೆಟ್ಟದ್ದು ಹೇಳಿದರೆ ನಂಬಬೇಡಿ ಅಷ್ಟೇ. ಅದು ಯಾರು ಬಂದರೂ ಹೇಳಿದರು ನಾನಂತೂ ನಂಬಲ್ಲ, ಬೇರೆಯವರ ಬಗ್ಗೆ ಗೊತ್ತಿಲ್ಲ ರಾಕ್ಷಸಿಸ್. ಓಕೆ ರಾಕ್ಷಸಿಸ್ ಅಂತ ಹೇಳ್ತಿದ್ದಾರೆ. ಬೇರೆಯವರ ಬಗ್ಗೆ ನಾನು ಮಾತು ಕೇಳಲ್ಲ. ನನಗೆ ಅನಿಸಿದ್ದನ್ನು ನಾನು ಮಾಡ್ತೇನೆ. ಓಕೆನಾ. ಆದರ್ಶ್ ಇರ್ನ ಓಲೂರು. ರವೀಂದ್ರ ಅಣ್ಣ ಆಯ್ತಾ ಊಟ ಅಣ್ಣ ಅಂತ ಹೇಳ್ತಿದ್ದಾರೆ ಆದರ್ಶ್. ಓಲೂರು ಆದರ್ಶ್ ಇರ್ನ ಪಂದ. ಓಕೆ ಅಂತ ತುಷಾಂತ್. ಊಟ ಆಯಿತು, ನಿಮ್ದಾಯ್ತಾ ಅಂತ ರವೀಂದ್ರಣ್ಣ ಯೋಚನೆ ಮಾಡ್ತಿದ್ದಾರೆ. ಆಯಿತು ರವಿ ಅಣ್ಣ ಅಂತ ಆದರ್ಶ್. ರವೀಂದ್ರ ಬ್ರೋ ಇರ್ನ ಫ್ರೆಂಡ್ ಅಂತ. ಇದು ಯಾರು ಮಾರ ಹೊಸ್ತು? ತುಷಾಂತ್ ಚಕ್ಕುಲಿ ಖಾಲಿಯಾ ಅಂತ ರಾಕ್ಷಸಿಸ್.
ಬನ್ನಿ ಬನ್ನಿ ಗೈಸ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ತುಷಾಂತ್ ಅಣ್ಣ ಇಲ್ಲೇ ಇದ್ದಾರೆ. ಬಾಯ್ ಮಾತಾಡಲಿಲ್ಲ ಬೊಕ್ಕ ತಿಕ್ಕೋ. ಓಕೆ ಆರ್ ಡಿ ಅಣ್ಣ, ಬಿಸಿ ಇಲ್ಲರಾ? ಯಾರೆಲ್ಲ ಟುಗೆದರ್ ಲೈವ್? ತುಷಾಂತ್ ಶಾಂತ ಸಿಸ್ ಅಂತ ರವೀಂದ್ರಣ್ಣ. ಬಾಯ್ ಆರ್ ಡಿ ಬ್ರೋ ಪನಂದುಲ್ಲೆ ಶಾಂತಕ್ಕ. ಆರ್ ಡಿ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಇರಗವೆ. ನೆಕ್ಸ್ಟ್ ಒನ್ ಡೇ ನನ್ನದು ಮ್ಯೂಸಿಕಲ್ ಲೈವ್ ಇದೆ ಆನ್. ಹೌದಾ? ಯಾವಾಗಂತ ಹೇಳಿ ಆಯಿತಾ? ನೀವೊಂದು ಪೋಸ್ಟ್ ಹಾಕಿರಿ. ಆದರ್ಶ್ ಯಾರಂತ ನನಗೆ ಗೊತ್ತಾಯ್ತಾಯ್ತಾ? ಆದರ್ಶ್ ಐ ಡಿ ಯಾರ್ದಂತ ಗೊತ್ತಾಯ್ತು. ಒಬ್ಬರು ಗೆಸ್ಟ್ ಬರ್ತಾರೆ ನನ್ನ ಲೈವ್ ಟುಗೆದರ್ಗೆ ಅಂತ ಹೇಳ್ತಿದ್ದಾರೆ. ರಕ್ಷಸಿಸ್ ಮುದ್ದು ಟುಗೆದರ್ ಇಜ್ಜಾ ತೂಕ ರವೀಂದ್ರಣ್ಣ ಎಲ್ಲ ಮೆನ್ನಿ ತೂಕ. ಮೂರ್ತಿ ಬ್ರೋ ಓಲ್ಲರ್ ಮರ ಅಂತ ತುಷಾಂತ್ ಪೋಸ್ಟ್ ಹಾಕು. ಓಕೆ ರಕ್ಷಸಿಸ್. ತುಷಾಂತ್ ಗೊತ್ತಾಗಿದ್ದರೆ ಹೇಳಿ ಅಕ್ಕ, ನಾನು ನಿಮ್ಮದು ಚಾನಲ್ ಚೆಕ್ ಮಾಡಿ ಬಂದೆ. ತುಷಾಂತ್ ಇರೆಗೆ ಅರ್ಥ ಆದಿಪ್ಪು ಈರ್ಲ ಬೋಡಂಡ ತೂಪರಡ ತೂಲೆ ಸಪೋರ್ಟ್ ಅಂತ ರವೀಂದ್ರಣ್ಣ. ತುಷಾಂತ್ ಉಲ್ಲಾರಾ? ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಸೂಪರ್, ಬೆಸ್ಟ್, ಥ್ಯಾಂಕ್ ಯು ರಕ್ಷಸ್. ಗೊತ್ತಾಂಡ ಇರೆಗ್ ಪನ್ನೊಂದುಲ್ಲೆ ತುಷಾಂತ್. ಗುಡ್, ಥ್ಯಾಂಕ್ ಯು. ಹೌದು ಫೋಟೋ ಇದೆ ಅಕ್ಕ, ನೋಡಿ ಗೊತ್ತಾಯಿತು. ಫೋಟೋನೇ ನೋಡಿದೆ. ದಾದೆ ಮುದ್ದು ಮ್ಯಾಮ್ ಇರೆಗೆ ನಲ್ಲ ಮಂಡೇ ಪೊಗ್ಗುಜ ಅಂದ ಮಾರ ಇರ್ ಪರಬೇನಾ. ಸಪೋರ್ಟು ಥ್ಯಾಂಕ್ ಯು ರವೀಂದ್ರಣ್ಣ. ಇತ್ತ ಕಡೆಗೆ ಈರ್ನಡೆಗೆ ಬರ್ಕೊಂಡು ತೂಲೆ ಉಲ್ಲೆ ಇತ್ತ ತೂಲೆ ಇತ್ತ ಉದ್ದ ಪಡ್ತಾನಾಗ ಈರ್ನ ಒಂದಕ್ಕೆ ಬರ್ಕೊಂಡು ಮುದ್ದೆಲು ಕುಂತು. ಬೇರೆ ಲೈವಲ್ಲಿ ನನ್ನ ನೋಡಿದ್ದೀರಕ್ಕ? ಇಲ್ಲ, ನನ್ನ ಲೈವಲ್ಲೇ ನೋಡಿದ್ದಾಯ್ತಾ? ನನ್ನ ಲೈವಲ್ಲೇ ನೋಡಿದ್ದು. ತುಷಾಂತ್ಗೆ ಕೆಬಿಲಗೆ ಇಂಜಿ ಮಾರಿ ಪರ್ತಿದ್ದು ಒಂದೇ ರವೀಂದ್ರಣ್ಣ. ಹೈಡಲ್ಲಿ ಇರಬೇಡಿ ಬನ್ನಿ ಜನರೇ. ಇರೋರ ತೂಲೆಗೆ ಗುಡ್ ಅಂತ ಹೇಳ್ತಿದ್ದಾರೆ ರಕ್ಷಸ್. ಬೆಸ್ಟ್ ನೀವು ಅಂತ ರಕ್ಷಸಿಸ್, ಥ್ಯಾಂಕ್ ಯು. ರವಿ ಬ್ರೋ ತೂಲೆಗೆ ನಾವು ಉಲ್ಲೆ ಅತ್ತಿ ಹೌದು ಅಲ್ಲ ಚಾನಲ್ ಕೆಲವು ತೂಲೆಗೆ ಎಂತ ಸಿಸ್ ಇತ್ತ ಅರ್ಥ ಅಂಡ ತುಷಾಂತ್ ಪೊಗ್ಗುನಾಗ ಒಂಚೂರು ಲೇಟ್ ಆಣ ಅಂತ. ಅವರ ಚಾನಲ್ ಇಲ್ಲ ಆದರೆ ಅದರಲ್ಲಿ ಕೆಲವು ಇತ್ತು, ಮೆಸೇಜ್ ಇತ್ತು. ಓ ದೇವರೇ ಅಂತ ರಕ್ಷಸಿಸ್. ಏರವು ಅವು ಮೇರ್ನ ತುಷಾಂತ್ ಉಲ್ಲೇರತ್ತೆ ಯಾರನ್ನ ಫ್ರೆಂಡ್, ತುಷಾಂತ್ನ ಅಭಿಮಾನಿ. ತುಷಾಂತ್ ಟ್ಯೂಬ್ಲೈಟ್. ತುಷಾಂತ್ ಟ್ಯೂಬ್ಲೈಟ್ ಹೆಂಗೆ ಗೊತ್ತಾಗ್ಬಿಡತ್ತೆ ಏರು ವಾವೇಶ್ವರ್ ಬರ್ತೀವಿ.
ಹಾಂ ತು ಈ ಆ್ಯಕ್ಟಿವಿಟಿ ಗೊತ್ತಾಣ ಬ್ಲೂ ಇಪ್ಪತ್ನಾಲ್ಕೇನು ಪೂರ ಚೆಕ್ ಮಲ್ಪೆ ಪೋಲೆ ಇರಿ ಡ್ರೈವ್ ಮಾಡ್ತಾರೆ ಒಡೆ ಓಡಿ ಮಜ್ಜಡಿ ಒಡೆಗೆ ಬೋಡು ಹೋಗಲ್ಲ ಹೋಗಲ್ಲ ಆಯ್ತಾ ಉಲ್ಲಾರ ಏರುಲ್ಲಾರ ಮಾರ ಪೋಯಾರನಕ ಜಸ್ಟ್ ಗಾಡಿ ಗುದ್ದ ರಾಜನಂದ ಅಕ್ಕರ ಓದೋ ದೇವರೇ ನೀರೆ ಜಾಗ್ರತೆ ಮಾಡ್ಕೊಳ್ಳಿ ಇಂಚಿನ ಏರ್ನ ಒಲ್ಪರ್ದು ಬರ ಬರ್ಪ ಅತ್ತೆ ರವೀಂದ್ರಣ್ಣ ಇತ್ತೆ ಪೊಡಿ ಆತು ಓ ತುಷಾಂತ್ ಜಾಗ್ರತೆ ಇದು ದಾದೆ ಇರು ಜೋಕುಲ್ಲೆ ಕಾಣು ಎಲ್ಲಿ ಹೋದ್ರಿ ಎಲ್ಲ ಸೂಪರ್ ಥ್ಯಾಂಕ್ ಯು ರವೀಂದ್ರ ಅಣ್ಣ ಬನ್ನಿ ಬನ್ನಿ ಗೈಸ್ ಕಮೆಂಟ್ ಹಾಕಿ ಯಾನೇ ಕಡೆ ಪಂತ ಡ್ರೈವ್ ಈರಡೆ ಪಂಡೆ ನಾನು ಎಂಬಕ್ಕ ರವೀಂದ್ರಣ್ಣಡು ಪಂಚನ ಈರ್ಬಕ್ಕದಾಯ್ತು ಬರ್ಬೇಕು ಅದೇ ರವೀಂದ್ರಣ್ಣ ತುಲೆ ಯಾರ ಮಂಡೆ ಪಾಡ್ಲ ಬಾಸಿಜ್ಜನ್ನ ಪುರ ನೈಸ್ ಲೈವ್ ಅಂತ ಶಾಂತಕ್ಕ ಯಾರು ರವೀಂದ್ರಣ್ಣಡು ಪಂಡೆ ತೂಲೆ ಅಂತ ಮೇ ರಾತ್ಬಕ್ಕ ಒಡೆ ಅಮ್ಮಸರು ಬಿಟ್ಟು ಬಾಸಿಜ್ಜಂದ್ರೆ ಅಂದಿ ರವೀಂದ್ರಣ್ಣ ಮನಸ್ಸು ಡೇತು ನೆರ್ಪೇರ ಅಂದಿತ್ತು ಮೊನ್ನ ಲೈವ್ ಸಪೋರ್ಟ್ ಮಾಡ್ಕೊ ಮೋಲ್ ಎಂಕಿ ನೆರ್ಪೋತೆ ಸುಶಾಂತ್ ಸರಿ ನೆರವೇರತ್ತೆ ಮನಸ್ಸಲ್ಲಿ ಒಂದು ರವೀಂದ್ರಣ್ಣ ಇನಿ ಯಾರನ್ನ ಟುಗೆದರ್ ಲೈವ್ ಡಿಪ್ಪು ನಮಕ್ ಪೂಜೆ ಶಾಂತಕ್ಕ ತುಶಾಂತ್ ಡ್ರೈವ್ ಇತ್ತು ಕೆವಿಗರಂದಿರ್ತೀರು ಒಂದೇ ತರಕ ಕುತ್ಕಲಕ್ಕ ಕುತ್ಕೊಂಡತೆ ಅಂಚ ಶಾಂತಕ್ಕ ಎಂಕ್ ನೆರ್ಪುನಗೆ ಎಂದು ಸರ್ವೀಸ್ ಆತಂಡು ಬೇಜಾರಾಪುಜ ಅಂದ ರವೀಂದ್ರಣ್ಣ ಅವು ಎಡ್ಡೆ ಮನಸ್ತಕ್ಲ ಅಂಚೇನು ಬೇಜಾರಾಪುಜಕ್ಲಿ ಮೇರೆ ಮಹೇಶೇರು ದೂರ ಓದ್ತಿರು ಮಹೇಶೇರು ಉಳ್ಳೇರತ್ತೆ
ನೆರಂಡ ಕಾಮಿಡಿ ತೋಜುನ ಅಂತ ಇರೆಗ್ ಪೂರಲ ತೋಜು ಮಾರ ಕಾಮಿಡಿ. ಆಯನ್ ದಕ್ಕರ್ಬೋದು ಯಾನ್ ಪುನಃ ಇರೇನು ಮಂಡೆ ಕೊರ್ಚದ ಎಂಚಿನ ವಾತಿರ್ನಿ. ಓ ಮಹೇಶ್ ಅಣ್ಣ ಬನ್ನಿ, ಅವರು ಎಲ್ಲಿ ಬ್ಯುಸಿ ಇದ್ದಾರಂತ. ತುಷಾಂತ್ ಬ್ರೋ ಅಂತ ರವೀಂದ್ರ ಅಣ್ಣ ಅವರು ಕಲಾಲಂಬ ಹೋಗ್ಲಿಕ್ಕೆ ಹೋಗಿದ್ದಾರೆ. ಮಹೇಶ್ ಅಣ್ಣ ಇದ್ದಾರಲ್ಲ, ಕಲಾಲಂಬನ್ನು ಒಕ್ಕುತ್ತಾ ಇದ್ದಾರೆ. ಈಗ ಬಂದ್ರೆ ಉಂಟು ನೋಡಿ. ತುಷಾಂತ್ ಬ್ರೋ ಅಂತ ಹೇಳ್ತಿದ್ದಾರೆ. ಅವು ಕಾಂಡತ್ತ ಓವಿಯೇ ಶಾಂತಕ್ಕ. ರವಿ ಬ್ರೋ ಅಂತ ತುಷಾಂತ್. ತುಷಾಂತ ಮಂಡೆಗೆ ಪಾಡೋಡು ಮಾತ್ರ ನಾಡು ಇನ್ನು ಸುತ್ತ ಕನಪರತ್ತ ಐಟೆ ಆನೆ ಗುದ್ದುವೆದು. ಕಲಾಲಂಬೆಜ್ಜಾರ ಇಜ್ಜಿಗೆ ಯಾರು ಇತ್ತೆ ದೊಂಬುಂಡತಿ ಅಂಚಾರು ಇತ್ತೆ ಪೋತು ಕಲಾಲಂಬೆಜ್ಜ. ಬೈಯಾಡಿಗೆ ಏನಿಲ್ಲ ಯಾರನ್ನ ಲೈವ್ ಇತ್ತಂಡ ಏತು ಕಲಾಲಂಬೆಜ್ಜಾರ್ಗೆ ದೊಂಬುಗು ತಿಕ್ಕೊಂಡಿದ್ದಾರೆ. ಕಲಾಲಂಬು ಆರು ಪಂತೇರು ದೊಂಬುಗು ಜಾಸ್ತಿ ಇಪ್ಪುಂಡು ಕಲಾಲಂಬು ಅಂಚ ಕಲಾಲಂಬೆಜ್ಜ. ಮಗನೇ ಮಹೇಶ ಬಾಕಂದ ಅವು ಕಂದ ಹತ್ತಿ ಅವಂದು ಮಲ್ಲ ಒಂದು ಪೆರ್ಮರಿ ಉಂಡತೆ ಪೆರ್ಮರಿ. ಅಯ್ಯೋ ದೇವರೇನೆ ತು ಎರಡು ಉಂಡಿತ್ತು ಇಂಕ ಪೂಜೆ. ನೀನು ಸ್ವರ್ಗ ಆಳುವಂಥವರ ಅಗ್ಯ ಎಂಚಿನ ಸ್ವರ್ಗ. ಅಯ್ಯೋ ದೇವರೇನೆ ಮಹೇಶ್ ಅಣ್ಣನ ಇರ್ಲಲ್ಲ ಎಪ್ಪಚ್ಚಾವೆ ಪೆಟ್ಟೆ ಮಾಡಿದ್ರು. ಚರ್ಮುರಿ ಚರ್ಮುರಿ ಬೋಡ ಎಂಚಿನ ಯಕ್ಷಗಾನ ಒಂದುಂಡ ಚರ್ಮುರಿ ಪರ್ವರಿಗೆ. ಅಯ್ಯೋ ದೇವರೇನ ಯಕ್ಷಗಾನ ಆಗ್ತಾ ಉಂಟಾ ಚರ್ಮುರಿ ನೀಡ್ಲಿಕ್ಕೆ ನಿಮಗೆ? ಹೈಡಲ್ಲಿ ಯಾರಿದ್ದೀರಾ ಬೇಗ ಬೇಗ ಕಮೆಂಟ್ ಹಾಕಿ. ನೀವು ಎಂತ ಹಿಂಗೆ ಮಾಡೋದು? 3 ಜನ ಕಮೆಂಟ್ ಹಾಕ್ತಿದ್ದಾರೆ, ಒಬ್ಬರು ನೋಡ್ತಿದ್ದಾರೆ. ಯಾರದು? ಸೂಪರ್ ಅಂತ ರವೀಂದ್ರಣ್ಣ. ಕದ್ದು ಕದ್ದು ನೋಡೋ ಕಳ್ಳ ಯಾರು? ಸೂಪರ್, ಥ್ಯಾಂಕ್ ಯು ಶಾಂತಕ್ಕ, ನೈಸ್. ಅಯ್ಯೋ ರವೀಂದ್ರಣ್ಣ ನಗ್ತಿದ್ದಾರೆ. ರವೀಂದ್ರಣ್ಣ ನಗ್ತಾ ಇದ್ದಾರೆ, ಅದೇ ಹೇಳಿದ್ದು ಮಾರ್ರೆ. ಹುಲಿಲ ಸುತ್ತೆಲ್ಲ ದಾದಿ ದಿನೇಶ್ ಅಣ್ಣ. ಯಾರು ಮಾರೆ ದಿನೇಶ್ ಅಣ್ಣ? ಟೀ ಆಗಿಲ್ಲ, ನಿಮ್ದಾಯ್ತಾ? ಯಪ್ಪ ದೇವರಿಗೆ ಬಿಡ್ಬೋಣೆಣ್ಣ. ಟೀ ಆಗಿಲ್ವಾ? ಯಾಕೆ ಟೀ ಕುಡ್ದಿಲ್ಲ? ನಾ ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ? ಅವರು ಕೂಡ ಚೆನ್ನಾಗಿದ್ದಾರಂತ ರವೀಂದ್ರಣ್ಣ. ನೀವು ಹೇಳಿದವರು ಕೂಡ ಚೆನ್ನಾಗಿದ್ದಾರಂತೆ. ನೀವು ಚೆನ್ನಾಗಿದ್ದರೆ ಅವರು ಕೂಡ ಚೆನ್ನಾಗಿ ಇರ್ತಾರಲ್ವಾ?
ಬನ್ನಿ ಬನ್ನಿ ಗೈಸ್, ಕಮೆಂಟ್ ಹಾಕಿ. ಎಲ್ಲಿ ಹೋದ್ರಿ ಮಾರೆ? 4 ಜನ ಇದ್ದೀರಾ, ಕಮೆಂಟ್ ಆಗ್ಲಿಕ್ಕೆ ನಿಮಗೆ ಇಂಥ ಕೊಬ್ಬ? ಕೆಬಿ ಪೋಂಡು ಎನ್ನ ಅಂತ ಹೇಳ್ತಾ ಇದ್ದಾರೆ ರವೀಂದ್ರಣ್ಣ. ಗೇಟಿ ಗಟ್ಟು ಉಂಟು ಮಾರೆ, ಗೇಟಿ ಗಟ್ಟಿ ಮಲ್ದೇರು. ಸೂಪರ್, ಥ್ಯಾಂಕ್ ಯು. ಗುಡ್ ಗುಡ್, ಥ್ಯಾಂಕ್ ಯು ರವೀಂದ್ರಣ್ಣ. ಇವರೆಲ್ಲೋದ್ರು? ಶಾಂತಕ್ಕ ಹೊರಟೋದ್ರ ಅಂತ. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ ಬನ್ನಿ. ಜಂಕ್ ಬೇಕಾ? ಜಂಕ್ ಬೋಡ ಅಲ್ಲೇ ಜಂಕ್. ಗುಡ್ ಗುಡ್, ಥ್ಯಾಂಕ್ ಯು. ಕುಯ್ ಜನರೇ ಬನ್ನಿ. ಹೌದು ಬನ್ನಿ. ಕುಕ್ಕು ಗುಜ್ಜದ ಮರ ತುಳಿ, ಗುಜ್ಜದ ಮರ, ಪೆಲಕಾಯಿ ಮರ, ಹೈಡಲ್ಲಿರಬೇಡಿ ಬನ್ನಿ ಜನರೇ ಅಂತ ರವೀಂದ್ರ. ಚೂರು ತುಯ್ಯ ದಾದ ತುಯ್ಯಾರ ಶಾಂತಕ್ಕ, ಚೂರು ತುಯ್ಯ ಮಾಡ್ರ ದಾದ ತುಯ್ಯಾರ. ತೊಜಂಕ ಓಕೆ ಓಕೆ, ತೊಜಂಕ ತೋಜೋಡ ನಿಕ್ಲೆಗ್ ತೊಜಂಕ ಬೇಕಾ? ತೊಜಂಕ ಶಾಂತ ಪಾಪಿಲ್ತುಲೆ ಇಂಚ ಜತ್ತಂಬ ನಂಗೆ ಬಡಮ್ಮ ಪೂರಂಡ ಅವಲಿಪ್ಪ ಕತಾಂಡಿ ಕಲ್ಲು ಮುಳ್ಳು ಪೂರೆಲ್ಲ ಉಂಟು. ತೊಜಂಕ್ ಬೇಕಾ? ತೊಜಂಕ್ ಒಂದು ಬಡ ಒಂದು ಶೋಕ್ ಉಣ್ತುಲೆ ಕಜಿಪ್ಪುಗುಲ ಆಯ್ಕಪ್ಪು ಶಾಂತಕ್ಕ. ಒಂದೇನು ಕಜಿಪ್ ಮಲ್ಪಲಲೆ ಇರೇತುಲೆ ಮಲ ಮಲ್ಲ ಉಂಟು. ಬಡನ್ನು ಗಟ್ಟಿಲ ಒತ್ತಾವಲೆ ಅಲ್ಲೇ, ಗಟ್ಟಿಲ ಮಲ್ಪೊಲ್ಲೆ. ತೊಜಂಕ್ 10 ಬಗೆ ಎಂಚಿನಿ ರವೀಂದ್ರಣ್ಣ. ನಿಮ್ಮನ್ನು ಸ್ವಲ್ಪ ನೋಡಿದ್ದೆ ನಾನು, ಕಾಣಿತಾ? ಇಲ್ಲಲ್ಲ ಅಲ್ಲ, ನಾನು ಸೈಡ್ ಇಟ್ಕೊಂಡಿದ್ದೆ. ಹೇಗೆ ನಿಮಗೆ ಕಾಣುದು? ನನ್ನ ನೋಡ್ಲಿಕ್ಕೆ ಆಗುದಿಲ್ಲ ಆಯ್ತಾ, ನಾನು ಸೈಡ್ ಇಟ್ಕೊಂಡೆ. ಆದರೆ ಸ್ವಲ್ಪ ಕಾಣಿರ್ಬೋದು, ಬಟ್ಟೆ ಕಾಣಿರ್ಬೋದು. ನನಗೆ ಕಂಡಿತು, ಬಟ್ಟೆ ಅಲ್ವಾ, ನಾನು ಕಾಣಲಿಕ್ಕಿಲ್ಲ. ಬಟ್ಟೆ ಕಂಡಿರ್ಬೋದು, ಬಿಳಿ ಬಟ್ಟೆ, ಬಿಳಿ ಮತ್ತು ನೇರಳೆ. ಹಿಂಗೆ ನಾವು ಹಿಂಗೆ ಮುಖ ನೋಡಲಿಕ್ಕೆ ಚಾನ್ಸ್ ಇಲ್ಲ. ಮುಖ ಹಿಂಗೆ ಇಟ್ಕೊಂಡ್ರೆ ಹೇಗೆ ನಿಮಗೆ ಮುಖ ಕಾಣೋದು? ವಾಸ ಇಲ್ಲದ್ದು ಸೈಡ್ ಇಟ್ಕೊಂಡ್ರೆ ಮುಖ ಹೇಗೆ ಕಾಣೋದು ಮಾರ್ರೆ? ನಮ್ಮ ಮಂಡೆ ದೊಂಬು ನೋಡಿ ಮಾರ, ದೊಂಬು. ಕೂಕು ಜನರೇ ಲೈಕ್ ಕೊಡಿ. ಐಡಲ್ಲಿದ್ದವ್ರು ಬೇಗ ಕಮೆಂಟ್ ಹಾಕಿ ಆಯಿತಾ? ಎಲ್ಲಿ ಹೋದ್ರಿ? ಹೆಂಗೆ ನಾವು ಅಲ್ವಾ ರವೀಂದ್ರಣ್ಣ, ಹೆಂಗೆ ನಾವು? ನೀವಿದ್ದಲ್ಲ ಎಲ್ಲ ಎಸ್ಕೇಪ್ ಆದ್ರ ಮಾರ. ಲೈವ್ ಮಾಡಿ ಹೇಳುದು ಮಾರ. ಈಗ ನೋಡಿದರೆ ಯಾರು ಕೂಡ ಇಲ್ಲ, ಪಾಪಿಗಳು.
ಫೇಸ್ ಲೈವ್ ಯಾವಾಗ? ಅದು ಯಾವಾಗ ಅಂದರೆ 2028ಕ್ಕೆ ಮಾಡುವಂತ ಇದ್ದೇನೆ ರವೀಂದ್ರಣ್ಣ. 2028 ಉಂಟಲ್ಲ, ಆ ಡೇ ಆ ವರ್ಷ ಉಂಟಲ್ಲ ಒಳ್ಳೇದಂತ ಹೇಳಿದ್ದಾರೆ. ಹಾಗಾಗಿ ಆ ವರ್ಷ ಮಾಡುವಂತ ಅನಿಸಿದ್ದೇನೆ. ಶಾಂತಕ್ಕ ಎಲ್ಲಿ ಹೋದ್ರಿ ಮಾರ? ಇದು ಬೇಕಿತ್ತ ನಿಂಗೆ ಅಂತ. ಓ ದೇವರೇ, ಏನಾಯ್ತು ಶಾಂತಕ್ಕ? ದೇವರನ್ನು ಯಾಕೆ ಕರೆದ್ರಿ? ಇದು ಡೈಲಾಗ್ ತುಂಬ ಜನ ಹೇಳಿದ್ದು ನೋಡಿದ್ದೇನೆ ನಾನು. ಹೌದಾ? ಆದರೆ ನಾನು ಹೇಳಲಿಲ್ಲ ಅಲ್ಲ ಇಷ್ಟರ ತನಕ. ಇದು ಮೊದಲನೇ ಬಾರಿ ನಾನು ಹೇಳ್ತಾ ಇದ್ದೇನೆ ಆಯಿತು. ಅಷ್ಟು ಲೇಟ್? ಹೌದು, ಅಷ್ಟು ಲೇಟೇ ಮಾಡಬೇಕಂತೆ. ಅದು ಬೇಡ ಹೇಳಲ್ಲ ನನಗೆ. ಅಯ್ಯೋ ಒಂದು ದೇವರೇನೆ. ಸೇವ್ ಬೇಕಾ? ಸೇವ್ 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 ಪತ್ಪೆ, ಸೇವ್ ಪತ್ಪೆ ಒಂದಕ್ಕೆ ಮಲ್ಪ ಇರತ್ತೆ ಪುದ್ದರ್ಗ ಏರುಲ್ಲಾರ ಮರೆ ಕೇಂಡತ್ತ. ಕನ್ನಡದವರಿದ್ದರೆ ಕನ್ನಡದಲ್ಲಿ ಮಾತಾಡಬೇಕಾಗ್ತದೆ. ಅವರು ಹೋದ್ರ ಅಂತ ಅವರಿಗೆ ಅಷ್ಟು ಇರುವಾಗ ಹೆದರಿಕೆ ಆಯಿತು. ಮನಸ್ಸಿನ ಕೋಡಿ ಮಾತಾಡಿ ಮಾರ. ನೋಡಿ, ನಾಳೆಯಿಂದ ಲೈವೇ ಮಾಡಲ್ಲ ನೀವು ಮಾತಾಡೋದಿದ್ರೆ. ನೀವಿವತ್ತು ಮಾತಾಡದಿದ್ರೆ ಅವೇ ಫೇಸ್ ಲೈವ್ ಬುಡ್ಚಿ ಕರೆಕ್ಟ್ ಶಾಂತಕ್ಕ ಫೇಸ್ ಲೈವ್ ದಾಯಕ ಯಾನ್ ಪಾತಿರ್ನದು ನಂಗೆ ಗೊತ್ತಾಗ್ಬಿಡತ್ತ. ಒಂದು ಪೊಣ್ಣು ಬಂದು ಗೊತ್ತುಂಡತ್ತೆ. ಫೇಸ್ ಲೈವ್ ಮಾಡಲ್ಲ, ಬೇಡ ಸದ್ಯಕ್ಕೆ ಬೇಡ, ಮತ್ತೆ ನೋಡು ಆಯ್ತಾ. ಶಾಂತ ಸಿಸ್ ಅಂತ ಹೇಳ್ತಿದ್ದಾರೆ. ರಾಜೇಶ್ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಹಾಗೆ ಒಂದು ಲೈಕ್ ಕೊಡಿ ಆಯಿತು. ಎಲ್ಲಿಂದ ಲೈವ್ ನೋಡ್ತಿದ್ದೀರಾ? ಹಚ್ಚ ಹಸಿರು ಇದೆ ನಿಮ್ಮೂರು. ಹೌದು, ಪಚ್ಚೆ ಪಚ್ಚೆ ಇದೆ, ಹಚ್ಚ ಹಸಿರಿನಿಂದ ತುಂಬಿದೆ ನೋಡಿ. ಇಲ್ಲಿ ಇದು ಕಮ್ಯುನಿಸ್ಟರ್ ದೈ, ಹಚ್ಚ ಹಸಿರಿನ ಕಮ್ಯುನಿಸ್ಟರ್ ದೈ ನೋಡಿ. ಅಲ್ವಾ ಶಾಂತಕ್ಕ? ಬನ್ನಿ ಬನ್ನಿ ಗೈಸ್ ಅಂತ ರವೀಂದ್ರ ಅಣ್ಣ. ಹೌದು ಮಾರೆ, ಮಾತಾಡಿ. ನೀವೆಂತ ನಾಳೆ ಲೈವ್ ಮಾಡಬೇಕಾದ್ರೆ ನೀವು ಇವತ್ತು ಮಾತಾಡಬೇಕು, ಇಲ್ಲದಿದ್ರೆ ನಾಳೆ ಲೈವ್ ಇರಲ್ಲ ನಂದು. ನೀವು ಮಾತಾಡಲ್ಲ ಮತ್ತೆ ನಾನು ಲೈವ್ ಯಾಕೆ ಮಾಡಬೇಕು? ಅದು ಎಂತ ರೋಡ್ ಅಲ್ವಾ? ಅಲ್ಲ ಅಲ್ಲ, ರೋಡ್ ಅಲ್ಲ, ಮಾರ್ಗ. ಎಡ್ಡೆ ವಾಕು ಮುದ್ದು ಕಂದಿ ವಾಕಾಪು ದೇತುಲೆ ಎಂಚ ಉಂಡು ರೋಡ್. ಈ ರೋಡ್ ಪೂಡ್ ಬಲಿ ಬರೋಡ್. ಗಾಡಿ ಬತ್ತೊಂಡತೆ ಐಕ್ ಜಾಗ ಕೊರ್ಪುನ ಯಾನ್ ಪೋಪುನ ಗೊತ್ತ ಅದೇ ಶಾಂತಕ್ಕ ತುಲೆ ಮಲ್ಲ ಗಾಡಿ ಬರೋಡಿಗೆ ಗಾಡಿ ಬತ್ತಂಡ ಯಾನು ಒಡೆ ಪೋಪು ನಿನ್ ಗೊತ್ತ ದೇ ಇಂಚಪ್ರ ಉಂಡಲ್ಲ. ಪ್ರಸಂಗದ ಪುದರ್ ಉಲಿಸುತ್ತೆ ಕಾಲಾಗ ಅಂದ ಅಂದೆತ್ತು ಶಾಂತ. ಗುಡ್ಡೆ ಫುಲ್ ಗುಡ್ಡೆ ಪಿರಾರ್ದೇನ ಬತ್ತಂಡಲ್ಲ ಗೊತ್ತುಜ್ಜಿ ಯಾನಿಗಳ ಪಾತರಂ ಬರ್ತಾರೆ ಬರ್ತಾರೆ ನಿಧಾನ
ನಿಧಾನವೇ ಪ್ರಧಾನ ಹೊಸ ಗಾನ ಭಜನ ಹೌದಾ. ಇದು ಇದೆಂತ ಮಾರ ನೀವು ಸಾಂಗ್ ಇದ್ದು ಕದ್ದದ್ದ. ರವೀಂದ್ರಣ್ಣ ಸಾಂಗ್ ಇದ್ದು ಕಾಪಿ ಹೊಡೆದದ್ದು. 1 hour ಲೈವ್ ಆಯಿತು ಮಾರೆ, ಆದರೆ ನೋಡಿದ್ರೆ ಯಾರು ಕೂಡ ಇಲ್ಲ. ರವೀಂದ್ರ ಬ್ರೋ ಅಂತ ಶಾಂತ ಅಂದಿ ಸಾಂಗ್ ನವಿಂದಿರ್ತಿಲ್ಲ ವಾಸೆ ಜನ ಅಲ್ಲ ಮಂಡೆಗೆ ಒಂಜಿ ಪಾಡ್ಲಿ ಒಂಜಿ ಇಟ್ಟಾಂಡ ದಂಟೆಡು ಪಾಡ್ಲ ಅದಕ್ಕೆ. ಕಮೆಂಟ್ ಹಾಕಿ ಜನರೇ, ಎಂತ ನೋಡ್ತಿದ್ದೀರ, ಏನು ನೋಡುದು ನೀವು? ಕಮೆಂಟ್ ಹಾಕ್ಲಿಕ್ಕೆ ಏನು ಕೊಬ್ಬ? ಹಾಂ ಹೌದು ಮಾರ್ರೆ, ಹೌದಾ? ಇಲ್ಲಿ ನೋಡಿ, ಇಲ್ಲಿ ನೋಡಿ ಮರ. ಅಲೆ ಕಾಟಿ ಬರಂದುಂಡು ಪಿರಾತುಲ್ಲಿ ಅವ್ವಂಡಲ್ಲ ಬರಂದು ಮಾರಿ ಈರೇ ನಾನು ಪೋಡ್ಗೆಟ್ಟದ್ದು ಇವರು ತುಷಾಂತ್. ಒನ್ಸ್ ಮೋರ್ ಇಂಚಿನ ಒನ್ಸ್ ಮೋರ್. ಅದಾದರೂ ಬರಲ್ಲ, ನೀವೇ ನನ್ನನ್ನು ಅದು ಇದು 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 ಅಂತ ಹೇಳಿ ಉಂಟಲ್ಲ ಓಡಿಸ್ತೀರಿ. ಕನಸಿನ ಕಮೆಂಟ್ ಹಾಕಿ ಅಲ್ಲ ಹೋದ್ರ ಅಂತ, ಇದ್ದವರು ಕೂಡ ಹೋದ್ರ. ಕೂಕು ಜನರೇ ಇದ್ದೀರಾ? ರವೀಂದ್ರಣ್ಣ ಇರ ಮಂಡೇರು ಇರು ಕೂಡ ಆ ವಿಷಯದ ಅಂದೇ ನಾಯ್ತುಲೆ ನಾಯಿ 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 ಕುರ 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 ಹಾಡು ಪೋಡು ಮಂಗೆಲಾಗಿನ. ರಾಜೇಶ್ ಅವರಿದ್ದಾರೆ, ಓಡ್ತಾ ಉಂಟು ನೋಡಿ ನೋಡಿ, ಮಂಗ ಹಿಡಿಲಿಕ್ಕೆ ಓಡ್ತಾ. ಎಂತ ರವೀಂದ್ರ ಬ್ರೋ ನಿಮ್ದು ಮಂಡೆ ಅಂತ ಹೇಳ್ತಿದ್ದಾರೆ. ಹಾಯ್ ಕುಕು ದೂರ ಬಿದ್ದಣ್ಣಿ ರಾಜೇಶ್ ಅವರಿದ್ದಾರೆ ನೋಡಿ. ನಾಯಿ ಹಾ ನಾಯಿ ಶೋಕಿಜ್ಜ ಎಲ್ಲಿ ಅದು ಅವು ಯಾಂಬರ್ನ ಕುರೇಪುನಿ ಅಲ್ಲೇ ಮುದ್ದು ಮೇಡಮ್ನ ಫ್ರೆಂಡ್ಸ್ ರವಿ ಅಣ್ಣ ಎನ್ನ ಫ್ರೆಂಡ್ಸ್ ಹತ್ತಾವು. ನಾಯಿ 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 ಉಂಡತ್ತೆ, ನಾಯಿ 4 ಅರ್ಧ ನಾಯಿ ನೋಡಿ, ಹೌದು 4 ಅರ್ಧ ನಾಯಿ. ಅದೆಂತ ಟೂ ಎಂತ ಅಂತ ಗೊತ್ತಾಗಲಿಲ್ಲ. ತುಷಾಂತ್ ಬ್ರೋ ಅಂತ ರವೀಂದ್ರ ಅಣ್ಣ ಡ್ಯಾನ್ಸ್ ಮಾಡ್ತಿದ್ದಾರೆ ನೋಡಿ ತುಷಾಂತ್. ನಾಯಿಗೆ 4 ಕಾಲು ಇರುತ್ತಾ? ಹೌದು, ನಿಮ್ಗೆ 2 ಕಾಲಲ್ಲ, ನಾಯಿಗೆ 4 ಕಾಲು ಉಂಟು ರವೀಂದ್ರಣ್ಣ. ನಿಮ್ಗೆ ಯಾಕೆ 2 ಕಾಲಿದೆ ಅದು ಹೇಳಿ. ನೋಡಿ ತೋಡಲ್ಲಿ ನೀರುಂಟು, ನೀರಲ್ಲಿ ಮೀನುಂಟು. ಹೈಡಲ್ಲಿ ರೆಡಿ ಬನ್ನಿ ಜನರ ಅಂತ ರವೀಂದ್ರಣ್ಣ. ರವಿ ಬ್ರೋ ಪ್ರಸಂಗ ಕಲ್ಪಲೆ
ಭಾಗವತರಿ ಅನ್ನ ಯಾನ್ ಬರ್ಚಪ್ಪ ನಿಗಲ ಯಕ್ಷಗಾನ ಪುರ ಯಾನಿಜ್ಜಿ ನಿಗಲ್ ಪನ್ಲೆ ಪೆಟ್ಟುಂಡ ಪನ್ಲೆ ಪೆಟ್ಟು ಪೂರ ಎತ್ತಂಡ ಪನ್ಲೆ ಓಕೆ ತುಷಾಂತ್ ಬ್ರೋ ಪನೊಂದುಲ್ಲ ರವೀಂದ್ರ ಅಣ್ಣ ತಿಮಿಂಗಿಲ ತುತ್ತರ ತಿಮಿಂಗಿಲ ಅಲ್ಲೇ ನೆಟ್ಟು ಪೂರ ತಿಮಿಂಗಿಲ ಪೂರ ತಿಮಿಂಗಿಲ ನೆಟ್ಟುಂಟು ಅದೇ ಕನಸಿನ ಕೋಟೆ ಏನಾದರೂ ಮಾತಾಡಿ ಮಾರ್ರೆ, ನೀವು ಮಾತಾಡಲ್ಲ, ನಾಳೆ ಲೈವೇ ಮಾಡಲ್ಲ, ಹೋಗಿ ಮಾರ್ರೆ. ಪೆಟ್ಟಿಗ ಹಾಂ ಪೆಟ್ಟಿಗೆ ನೀವು ಹೋಗಿ, ನೀವು ಮಾತಾಡಲ್ಲ, ನಿಮಗೆ ಚರ್ಬಿ ಅಲ್ಲ. ತಿಮಿಂಗಿಲ ಉಂಟಾ? ಹಾಂ ತಿಮಿಂಗಿಲ ಉಂಡು. ಬೋಡ ಅಲ್ಲ ತಿಮಿಂಗಿಲ ದೇ ಬೋ ನೆಟೆ ವಾಸನೆ ಒಂದು ಕಂಗಗೆ ಮರ್ದು ಬಿಡ್ಪೇರತ್ತೆ ಪೂರ ನೆಲಟ್ಲ ಬಿಡ್ತು. ನಾ ಪಾತ್ರ ಒಂದಿದ್ದೇನೆ ಮಾರ್ರೆ. ಎಲ್ಲಿ ನೀವು ಯಾರ ಹತ್ರ ಮಾತಾಡೋದು? ನನ್ನ ಹತ್ರ ಅಲ್ಲ. ಮಲ್ಲ ತಿಮಿಂಗಿಲ್ಲ ಫೋನ್ ಬತ್ತೊಂದಿಲ್ಲ ಫೋನ್ದಿಲ್ಲ ಅಂದ ಅಂದರೆ ಪುಲಿ ಉಂಡ ತಕ ಪುಲಿತ ಮರಡು ಪುಲಿ ಉಂಡ. ಹಾಂ ಬೋರ್ಡು ಪನೊಂದುಲ್ಲೇರು ರವೀಂದ್ರಣ್ಣೆ ಇಲ್ಲಗ ಪೋಂದುಲ್ಲೇರು. ಓ ಯಾನ್ ತಿಮಿಂಗಿಲ್ಲನೇ ಇರ ಮಂಡೇರು ಟೈಮ್ ಎತ್ತಾಂಡು ಬಿಸಿಲು ಬಿಸಿಲು ಬಿಸಿಲು. ಸರಿ ಗೈಸ್, ನಾನು ಲೈವ್ ಎಂಡ್ ಮಾಡ್ತೇನೆ ಆಯಿತಾ. ನಾಳೆ ಸಿಗುವ. ಬಾಯ್ ಬಾಯ್ ರವೀಂದ್ರ ಅಣ್ಣ, ಬಾಯ್ ಬಾಯ್. ನಾಳೆ ನೋಡುವ ಆಯಿತಾ, ಆದರೆ ಲೈವ್ ಮಾಡ್ತೇನೆ, ಇಲ್ದಿದ್ರಿಲ್ಲ. ಸದ್ಯಕ್ಕೆ ಲೈವ್ ಇರುವುದಿಲ್ಲ ಆಯಿತಾ, ಒಂದು 2-3 ದಿನ. ಹಾಂ ದಾನೆ ದಾನೆ ಬಣ್ಣ ಇಂಚಿನ ಪಕ್ಕ ಏರ್ಲ ಇಪ್ಪುಜಾರು ಪಕ್ಕಡೆ ಜನ ಅಂಚ ತೂಕ ಉದಾಸೀನ ಮಾರಿ. ಅಯ್ಯೋ ದೇವರೇ, ಉದಾಸೀನ ಇಲ್ಲ ಮಾರ್ರೆ. ಯಾರಿಗೆ ಉದಾಸೀನ? ಅದು ನಿಮಗೆ ಉದಾಸೀನ. ನಿಮಗೆ ಕಮೆಂಟ್ ಮಾಡಲಿಕ್ಕೆ ಉದಾಸೀನ ಅಲ್ವಾ? ಎಲ್ಲ ಟುಗೆದರ್ ಪಾಡೋಡು. ಓಕೆ ಓಕೆ, ಎಲ್ಲ ಟುಗೆದರ್ ಪಾಡ್ಗ ಎಲ್ಲಂಜಿ ದಾದ ಪಾಡ್ಗ ಬಂದಾಗ ಹಾಂ ಫೇಸ್ ಲೈವ್ ಎಲ್ಲಂಜಿ. ರಂಗಸ್ವಾಮಿ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಹಾಂ ಹೌದು, ಅದೇ ಎಂಡು ಬೊರ್ಚಿ ಈ ತುಷಾಂತ ಮಂಡೆ ಕೊರ್ಪೆದಿಲ್ಲ. ಒನ್ಸ್ ಮೋರ್ ಫೇಸ್ ಲೈವ್ ಇರಲ್ಲ ಅಂತ ಹೇಳಿದ್ದು ರವೀಂದ್ರಣ್ಣ, ಗೊತ್ತಾಯ್ತಾ? ನಾಳೆ ಟುಗೆದರ್ ಲೈವು, ನಾಳ್ದು ಫೇಸ್ ಲೈವ್ ಇರಲ್ಲ ಅಂತ ಹೇಳಿದ್ದು ಅಷ್ಟೇ. ಟುಗೆದರ್
ದಾದಿ ದಾದ ಬನ್ನಿ. ಏರು ದಾದಪ್ಪನ ಅಂದಿಲ್ಲೇರು ತಮಿಳ್ ಭಾಷೆ ಪಾತ್ರ ಒಂದಿಲ್ಲೇರು ಗೊತ್ತಾಪಿಚ್ಚಿ ತುಷಾಂತ್ ದೂರ ಬೋದಿತ್ತಾರಿ ಅಂದೆ ಮುಲ್ತ ಖಾಲಿ ಅಂడి ವರಕಂತ ಬರ್ದನ್ ಅದೇ ಬರ್ಪ ಅಂದವಿ ಹಾಂ ಇತ್ತ ದೊಂಬೈನ ಇಟ್ಟಾಂಡಿ ಚಿನ್ನ ಬರ್ಸನ ತಂಡ ಬಂಗಾತೆ ಅಂದವಿ ಹಾಂ ಗುಡ್ ಗುಡ್ ಕಮೆಂಟ್ ಥ್ಯಾಂಕ್ ಯು. ಅಯ್ಯೋ ರವೀಂದ್ರಣ್ಣ ಇರ ಮಂಡೆ ಗುದ್ದಿರಲಿ ಅಂದವಿ ಅವೇ ವಿಷಯ ಕರೆಕ್ಟ್ ಮಂಡಾರಿ ಗುಡ್ ಅವಿ ಅದೇ ವಿಮಾನ ಬೋಪುನಿ ಆಕಾಶದ ವಿಮಾನ ಹೋಗ್ತಿದೆ ಕಾಣ್ತದ ತೋಜುಡ ತೋಜು ಜಂತ್ ವಿಮಾನ ಪೂರ ಪೋಯೇರಿಯ ರವೀಂದ್ರಣ್ಣ ಎಲ್ಲ ಹೆಂಡು ಮಲ್ಪ ಎಲ್ಲ ದಿಕ್ಕಾವೆ ಹಾಂ ಎಲ್ಲ ಪಾತ್ರಕ ಟಾಟಾ ರವೀಂದ್ರಣ್ಣ ತುಷಾಂತ್ ವಿಮಾನ ಆಕಾಶ ಹೊಡ್ಪೋಪುನ ಹತ್ತು ಆಕಾಶ ಹೊಡತ್ತು ಭೂಮಿ ಇಡ್ಬೋಪು ಟುಗೆದರ್ ಕರಿತು ತಿರ್ಗಿ ಗಿರ ಮಂಡ ತುಷಾಂತ್ ಸರಿ ಯಾನ್ ಹೆಣ್ಣು ಮಲ್ಪ ಎಲ್ಲ ದಿಕ್ಕ ಬಾಯ್ ಟಾಟಾ ಶುಭರಾತ್ರಿ ನೋ ಹೆಣ್ಣು ಈ ತುಷಾಂತ್ ಮಂಡೆ ಮಾಡುವುದಿಲ್ಲ ಯಾನ್ ಹೆಣ್ಣು ಮಲ್ಪ ಎಲ್ಲ ತಿರ್ಗ ಇರ್ನ ಲೈವ್ ತಿರ್ಗವಿ ಬೊಕ್ಕ ಬರ್ಪ ಇರ್ನ ಲೈವ್ಗೂ ಇರ ಕೆಲವು ಡಿಸ್ಕಸ್ ಆವರುಂಟು ನೋ ಎಸ್ ಬಾಸ್ ಎಸ್ ಹೆಣ್ಣು ಮಾಡಬೇಕಂತ ಹೇಳ್ತಾ ಇದ್ದಾರೆ. ಹೌದು ಹೆಣ್ಣು ಮಾಡೋದೇ ಮಾರ ಇನ್ನೇನು ಹೇಳಲಿಕ್ಕಿಲ್ಲ. ನಾಳೆ ಸಿಗುವ ಗೈಸ್, ಟಾಟಾ ಗೈಸ್. ತುಷಾಂತ್ ಅಯ್ಯೋ ದೇವರೇನ ತುಷಾಂತ್ ರವೀಂದ್ರಣ್ಣ ಒಂದು ದಾಯಿಗಿಂತ ಟಾಟಾ ನೋ ಬೇಡ ಇಲ್ಲ ನೀವು ಲೈವ್ ಮಾಡಿ ಈಗ ಅಳ್ಬೇಡಿ ಮಾರ. ಅಲ್ಲಿ ನೀರೆಲ್ಲ ತುಂಬಿ ಹೋಗ್ತಾ ಉಂಟು, ನೀವು ಹತ್ರ ಕೂಡ ಆ ನೀರನ್ನು ಎಲ್ಲಿಗೆ ಹಾಕೋದು ಮಾರ. ಯಾರು ಕೂಡ ಅಳ್ಬೇಡಿ. ಎಂಟು ಬೇಡ ಅಂತ ಅಳ್ತಿದ್ದಾರೆ. ಅಯ್ಯೋ ದೇವರೇನೆ. ನೋಡಿ ರವೀಂದ್ರಣ್ಣ ಲೈವ್ ಮುಂದುವರಿಸಿ. ಇಲ್ಲ ತುಷಾಂತ್, ನಾಳೆ ಮಾತಾಡುವ ಓಕೆನಾ? ನಾಳೆ ಟುಗೆದರ್ ಲೈವಲ್ಲಿ ಮಾತಾಡುವ. ನಿಮ್ಮ ಮುಖಕ್ಕೆ ಏನಾಗಿದೆ ಮಾರೆ? ಮಂಗಳಾರತಿ ಆಯಿತಾ? ಹೌದಾ? ಹೌದು ತುಷಾಂತ್, ಹೊರಳಾಡಿ ಅಳ್ತೀರಾ? ನೋಡು ಅದೊಂದು ನೋಡಬೇಕು. ನೀವೊಂದು ವಿಡಿಯೋ ಮಾಡಿ ಆಯಿತಾ? ನಾಳೆ ಟುಗೆದರ್ ಲೈವ್. ಹೌದು ತುಷಾಂತ್, ಒಂದು ವಿಡಿಯೋ ಮಾಡಿ, ಗೊತ್ತಾಗುತ್ತೆ.
दादे तू शांत टुगेदर सारे इज्जी वरा मात्र ಜಾಯಿನ್ ಆಪ್ನೈಕ್ ಬೊಕ್ಕ ಜಾಯಿನ್ ಅಂದ ಹೌದಾ ಈಗ ಅಂಚ ಇದು ಸತ್ಯ ಬಂದ ಈಗ ನಾನು ನಂಬುಜಿ ಅಂದ ಓಕೆ 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 ಸರಿ ಎಲ್ಲ ದಿಕ್ಕ ಗಂಜನ್ ಟುಗೆದರ್ ಬೊಡ್ಚಿ ನಾರ್ಮಲ್ ಎಲ್ಲ ಇವಿಡು ಪಾತಿರು ಅಂದ ಮರೆ ಹೌದಾ ಎಂಚ ಸರಿ ಎಲ್ಲ ದಿಕ್ಕ ಬಾಯ್ 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 ನಿಖಲ್ ಬೊಕ್ಕ ಪಾತಿರೋನ್ಲೆ ಕಾಲ್ಡ್ ಅವೇ ಕಾಲ್ಡ್ ಪಾತೋಲ್ಲೇ ಟಾಟಾ.